ಇದು ಸಾಧ್ಯ ಇಲ್ಲ. ಇದು 19 ಆಯ್ತು, ನಾಡ್ದು 20 ಆಗುವುದಂತೂ 100ಕ್ಕೆ 100 ಸಿದ್ಧ. ಇಲ್ಲಿ ರಮಾನಾಥರೈ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು, ನಾನು ರಕ್ತದಲ್ಲಿ ಬರೆದು ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ರಮಾನಾಥರಿಗೆ ಎಂತ ರಕ್ತ ಅಂತ ಕೇಳಿದ್ರು. ರಕ್ತ ಬೇಡ ರಮಾನಾಥರಿಗಳೇ, ಇಲ್ಲಿ ಕುಳಿತಂತ ನನ್ನ ಅಮೃತ ಪುತ್ರರಿದ್ದಾರಲ್ಲ, ಇವರ ಒಂದೊಂದು ತೊಟ್ಟು ಬೆಗರು ನಿಮ್ಮನ್ನು ಮುಗಿಸಲಿಕ್ಕೆ ಸಾಕು. ಒಂದೊಂದು ತೊಟ್ಟು ಬೆಗರು ನಾಡ್ದು ದಿವಸ ಇಲ್ಲಿ ಕುಳಿತಂತ ನಮ್ಮ ಬಿಜೆಪಿಯ ಚೌಟ್ರಿದ್ದಾರೆ. ಮೊನ್ನೆ ಹೇಳ್ತಿದ್ರು ಒಂದೊಂದು ಪೇಜಿಗೆ ಒಂದೊಂದು 2 ಜನ ಬೇಕು ಅಂತ ಹೇಳ್ಕೊಂಡು. ಹೌದು, ವೋಟರ್ ಲಿಸ್ಟ್ ನ ಒಂದೊಂದು ಪೇಜಿಗೆ 2 ಜನ ನೀವು ಮಾಡಿಕೊಳ್ಳಿ. ನಿಮ್ಮ 10 ಜನ ಆ ಪೇಜಿನ 10 ಜನ 2 ಜನ ಸೇರಿ ತಂದು ಹಾಕಿ ಅಣ್ಣ. ನೋಡಿ, ಇದು ಇದೇ ಬೇರೆ ಇದಕ್ಕೆ ಬೇಡ. ನಿಮ್ಗೆ ಪಾಕಿಸ್ತಾನದನ್ನು ಕೊಲ್ಲಬೇಕಾದ್ರೆ ಗುಂಡು ಬೇಕು, ಇದು ಬೇಕು, ಕೋಯ್ ಬೇಕು. ಈ ರಮಾನಾಥರಿಗೆ ಸೋಲಿಸಿ ಗುಂಡು ಬೇಡ, ಏನು ಬೇಡ, ನಿಮ್ಮ ಈ ಒಂದು ಬಿರಳು ಸಾಕು, ಒಂದೇ ಒಂದು ಬೆರಳು. ಮತಬೂತಿಗೆ ಹೋದ ಕೂಡಲೇ ಒಮ್ಮೆ ಪಟ್ಟಿ ನೋಡಿ, ಅಲ್ಲಿ ಕೈ, ಕಮಲ, ಮಹಿಳೆ ಏನಾದ್ರೂ ಇರ್ಬೋದು, ಬೇರೆ ಎಲ್ಲಿ ಹೋಗಬಾರ್ದು. ಈ ಕೈ ಸೀದಾ ಹೋಗಿ ಕಮಲಕ್ಕೆ ಒತ್ತಬೇಕು. ಅಷ್ಟು ಒತ್ತಿದ್ರೆ ರಮಾನಾಥರಯ್ಯ ಬಯಲಾಟ ನಿಲ್ತದೆ, ಮಹಿಷಾಸುರನ ವಧೆ ಆಗುತ್ತದೆ, ಭಾರತ ಮಾತೆ ಧನ್ಯವಾಗ್ತಾರೆ. ನಿನ್ನೆ ಬಂದಾಗಿತ್ತು, ಅಮಿತ್ ಶಾ ಬರಬಾರ್ದು ಅಂತ ಹೇಳ್ಕೊಂಡು ಮೈಸೂರು ಬಂದ್ ಮಾಡಿದ್ರು. ಲಕ್ಷಾಂತರ ಜನ ಬಂದಿದ್ದಾರೆ. ಜನವರಿ 25 ಸಿದ್ದರಾಮಯ್ಯ ಬಂದ್ ಮಾಡಲಿಕ್ಕೆ ಯೋಚನೆ ಮಾಡಿದ್ರು, ಬಂದಾಗಿಲ್ಲ. ನಾಡ್ದು ಫೆಬ್ರವರಿ 4ಕ್ಕೆ ಬೆಂಗಳೂರಿಗೆ ನರೇಂದ್ರ ಮೋದಿ ಬರ್ತಾರೆ. ಆಗಲೂ ಬಂದಿದ್ದ ಕರೆ ಯೋಚನೆ ಸಿದ್ದರಾಮಯ್ಯ ಮಾಡಿದ್ದಾರೆ. ನಾಡಿ ನೀವು ಬಂದ್ ಮಾಡಿ. ಆದರೆ 2018 ಏಪ್ರಿಲ್ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಧಾನಸಭೆಗೆ ಹೋಗುವುದನ್ನೇ ನೀವು ಬಂದ್ ಮಾಡಿ ಅಷ್ಟೇ. ನನಗೆ ಮಂಗಳೂರಿನಲ್ಲಿ ಜನಾರ್ದನ್ ಪೂಜಾರಿ ಅವರ ಪುಸ್ತಕ ಬಿಡುಗಡೆ ಇದೆ. ನಾನು ಅದಕ್ಕೆ ಹೋಗಬೇಕು. ಅದರಲ್ಲಿ ಒಂದು ಸಣ್ಣ ಪಾತ್ರ ಇದೆ ನಂದು. ನನಗೆ 4:15 ಗಂಟೆಗೆ ಅಲ್ಲಿ ಮುಟ್ಟಬೇಕು. ಆದರೂ ನಾನು ಪರ್ಮಿಷನ್, ತೇಜಸ್ಸಕ್ಕ ನನಗೊಂದು ಪರ್ಮಿಷನ್ ಕೊಡಬೇಕು ಹೋಗಲಿಕ್ಕೆ. ಅಲ್ಲಿ ಒಂದು ಕೆಲಸ ಇದೆ ನಂದು. ಅದಕ್ಕೋಸ್ಕರ ನಿಮ್ಮೆಲ್ಲ ಕ್ಷಮೆ ಕೇಳಿ. ಇಲ್ಲದ್ರೆ ನಾನು ಹೋಗುವವನಲ್ಲ, ನನಗೆ ಹೋಗದೆ ನಿವೃತ್ತಿ ಇಲ್ಲ. ನೀವು ಮತ್ತೊಂದು 6 ಗಂಟೆಗೆ ಸಾಧ್ಯ ಇದ್ದರೆ ಮುಗಿದರೆ ಬನ್ನಿ. ಪೂಜಾರಿ ಅವರ ಒಂದು ಪುಸ್ತಕವನ್ನು ಓದಿ. ಒಬ್ಬ ಮನುಷ್ಯ, ಒಬ್ಬ ರಾಜಕಾರಣಿ ಹೇಗೆ ಆಗಬಲ್ಲ, ಆದರೆ ಹೇಗಾಗಬಲ್ಲ. ಮನುಷ್ಯನಿಗೆ ಅಧಿಕಾರ, ಅಂತಸ್ತು, ಸಂಪತ್ತು ಮುಖ್ಯ ಅಲ್ಲ. 10 ಜನರ ಮುಂದೆ ತಲೆ ಎತ್ತಿ ನಡೆಯತಕ್ಕಂಥ ರಾಜಕಾರಣಿ ಹೇಗೆ ಆಗಬೇಕು ಅದನ್ನು ಜನಾರ್ದನ್ ತೋರಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆಯದಾಗಿ ನಾನು ಹೇಳಬೇಕಾಗಿದೆ, ಎಷ್ಟು ಎಲ್ಲ ಜನ, ಯಾಕೆ ನನಗೆ ಒಂದು 6 ಪತ್ರ ಬಂದಿದ್ದೆ ತೇಜಸ್ಸಕ್ಕ. ಇದರಲ್ಲಿ ನೀನನ್ನು ಕೊಲ್ತೇನೆ ನೋಡಿ, 1, 2, 3, 4, 5 ಇಲ್ಲ 6 ಇನ್ನೊಂದಿತ್ತಲ್ಲ, ಇಲ್ಲಿ 6 ಕಾಗದ ಬಂದಿದೆ. ನೀನನ್ನು ನೋಡ್ತೇನೆ, ನೀನು ಹಾಗೆ ಮಾಡ್ತೇನೆ, ಕೊಲ್ತೇನೆ. ಇದು ರಮಾನಾಥರಯ್ಯ ಇವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಧೈರ್ಯ ಅಂದರೆ ನನ್ನ ಎದುರಲ್ಲಿ ಬನ್ನಿ, ನಾನು ರೆಡಿ ಇದ್ದೇನೆ. 24 ಗಂಟೆ ರೆಡಿ ನಿಮ್ಮ ಹತ್ರ ರಾಜ್ಯಕ್ಕೆ ಮಾತಾಡಲಿಕ್ಕೆ. ಇದೆಲ್ಲ ಯಾಕೆ? ಕಡೆಗೆ ಹೇಳ್ತಾರೆ ನಿನ್ನ ಹೆಂಡತಿಯನ್ನು ರೇಪ್ ಮಾಡಿದ್ರೆ ಹೇಗೆ? ಇದರಲ್ಲಿದೆ. ನಾನೇನು ಸುಳ್ಳು ಹೇಳುದು, ನನಗೆ ಅಗತ್ಯ ಇಲ್ಲ. ಎಂಥ ಸಂಸ್ಕೃತಿ ಇವತ್ತು ನಿಮಗೆ ಕಾಣ್ತದೆ. ಟಾರ್ಗೆಟ್ ಇಲಿಯಾಸ್ ಅವರ ಫರ್ಯಾದ್ ಹೇಳ್ತಾ ಸೇರ್ಕೊಂಡು ಈ ನಿನ್ನ ಗಂಡ ತನ್ನನ್ನು ಕೊಲ್ಲುವವರೆಗೆ ಇವರೆಲ್ಲ ನನ್ನ ಮನೆಗೆ ಬರ್ತಿದ್ರು ಅಂತ ಹೇಳಿದ್ರು. ಆ ಹೆಂಡತಿ ಅವ್ರು ಸತ್ತವನ ಎಲ್ಲ ಈ ಟಾರ್ಗೆಟ್ ಗ್ರೂಪು, ಆ ಗ್ರೂಪ್, ಈ ಗ್ರೂಪ್ ಎಲ್ಲ ಕೊಲೆಗಾರರಲ್ಲ, ಎಲ್ಲ ಕನೆಕ್ಟೆಡ್ ಇವರಲ್ಲಿ ಒಟ್ಟಿಗಿರುವಂತದ್ದು. ಇದು ನಮ್ಮ ದೇಶ ದುರಂತ. ದಯವಿಟ್ಟು ಜಿಲ್ಲೆಯನ್ನು ಕಾಪಾಡಿ. ಕೋಟಿ ಜನರು ಹುಟ್ಟಿದ ನಾಡು ಇದು. ಕಾಂತಬಾರ ಹುಟ್ಟಿದ ನಾಡು ಇದು. ಹಬ್ಬಕ್ಕೆ ಹುಟ್ಟಿದ ನಾಡು ಇದು. ದೊಡಬಾಯಿ ದುಡ್ಡನ್ನ ಹುಟ್ಟಿದ ನಾಡು ಇದು. ಎಲ್ಲ ದೇವ ಪೂಜಾರಿ ಹುಟ್ಟಿದ ನಾಡಿದು. ಸಿಂಗ ಅಮ್ಮ ಹುಟ್ಟಿದಂತ ನಾಡಿದು. ಇಂಥ ಪರಶುರಾಮನ ಸೃಷ್ಟಿ, ನಿಸರ್ಗದ ಈ ನಾಡು. ಇಂಥ ನಾಡಿನಲ್ಲಿ ಇಂಥ ಕ್ರಿಮಿನಲ್ಗಳು ರಾಜಕಾರಣಿಯಾಗಿ ತೆಲೆಸಬಾರದು. ಈ ದೇಶವನ್ನು ಪ್ರೀತಿಸುವ, ಈ ನೆಲ, ಜಲ, ಬೆಳಕು, ಗಾಳಿ, ನೀರನ್ನು ಪ್ರೀತಿಸ್ತಕ್ಕಂಥವರಿಗೆ ನಾವು ಅವಕಾಶ ಕೊಡೋಣ ಅಂತ ಈಗ ಕೇಳಿಕೊಂಡು ಅವಕಾಶಕ್ಕೆ ವಂದಿಸ್ತಾ 2 ಮಾತು ಮುಗಿಸ್ತೇನೆ. ಅದರ ಮೊದಲು ಒಂದು ವಾಜಪೇಯಿ ಅವರು, ಏ ವಂದನ್ ಕಿ ಭೂಮಿ ಹೇ, ಏ ವಂದನ್ ಕಿ ಭೂಮಿ ಹೇ, ಏ ಅಭಿನಂದನ್ ಕಿ ಭೂಮಿ